ನಾನು ಹರ್ಷಿತಾ. ಕಾರವಾರ ಪ್ರೆಸ್ ಚಾನೆಲ್ಗೆ ಸ್ವಾಗತ. ಡಿಸೆಂಬರ್ 20ರಿಂದ ಕಾರವಾರದಲ್ಲಿ 5 ದಿನ ಕರಾವಳಿ ಸಾಂಸ್ಕೃತಿಕ ಉತ್ಸವ. ಜನಸ್ಪಂದನ ಸೇವಾ ಸಂಘ ಹಾಗೂ ಕರಾವಳಿ ಸಾಂಸ್ಕೃತಿಕ ಉತ್ಸವ ಸಮಿತಿಯು ಕಾರವಾರದ ರವೀಂದ್ರನಾಥ್ ಕಡಲತೀರ ಮಯೂರವರ್ಮ ವೇದಿಕೆಯಲ್ಲಿ 2023 ಡಿಸೆಂಬರ್ 20ರಿಂದ 24ರವರೆಗೆ 5 ದಿನದ ಕರಾವಳಿ ಸಾಂಸ್ಕೃತಿಕ ಉತ್ಸವ ನಡೆಸಲಾಗುವುದು ಹಾಗೂ ಡಿಸೆಂಬರ್ 10ರಿಂದ 1 ತಿಂಗಳವರೆಗೆ ರವೀಂದ್ರನಾಥ್ ಟಾಗೋರ್ ಕಡಲ ತೀರದ ಆವರಣದಲ್ಲಿ ಅತ್ಯಾಕರ್ಷಕ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಅಂಗಡಿ ಮಳಿಗೆಗಳು ಹಾಕಲಾಗುವುದು. ಅಷ್ಟೇ ಅಲ್ಲದೆ ವೇದಿಕೆ ಮೇಲೆ 5 ದಿವಸದ ಜನಾಕರ್ಷಣೆಗೊಳ್ಳುವಂತಹ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುವುದು. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಿಸೆಂಬರ್ 24 ರವಿವಾರದಂದು ಬಾಲಿವುಡ್ ಪ್ಲೇಬ್ಯಾಕ್ ಸಿಂಗರ್ ಹಾಗೂ ಇಂಡಿಯನ್ ಐಡಲ್ ಖ್ಯಾತಿಯ ನಿಹಾಲ್ ತೌರೋ ಹಾಗೂ ಮುಂಬೈ ತಂಡದಿಂದ ಅದ್ಭುತ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಯುವುದು ಹಾಗೂ ಬಾರಿಸು ಕನ್ನಡ ಡಿಂಡಿಮವ ಖ್ಯಾತಿಯ ಕನ್ನಡ ಪ್ಲೇಬ್ಯಾಕ್ ಸಿಂಗರ್ ಪಂಚಮ ಜೀವ ಹಾಗೂ ಅವರ ತಂಡ ಬೆಂಗಳೂರು ಇವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ, ಬಾಲಿವುಡ್ನ ಜೋಸ್ತಾ ಮತ್ತು ತಂಡ ಮುಂಬೈ ಅವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ, ಕನ್ನಡದ ಕೋಗಿಲೆ ಖ್ಯಾತಿಯ ದಿವ್ಯಾ ರಾಮಚಂದ್ರ ಹಾಗೂ ಅವರ ತಂಡದವರಿಂದ ಆರ್ಕೆಸ್ಟ್ರಾ, ರಾಷ್ಟ್ರಮಟ್ಟ ನೃತ್ಯ ಕಲಾ ತಂಡದವರಿಂದ ಮಂಗಳೂರು, ಉಡುಪಿ, ಕುಂದಾಪುರ, ಗೋವಾ, ಕೇರಳ ತಂಡದವರಿಂದ ಡ್ಯಾನ್ಸ್ ಧಮಾಕ, ಸ್ಥಳೀಯ ಕಲಾವಿದರಿಂದ ಕಲಾ ಪ್ರದರ್ಶನ, ಜಿಲ್ಲಾ ಮಟ್ಟದ ಗಾಯನ ಸ್ಪರ್ಧೆ, ಭರತನಾಟ್ಯಂ, ಯಕ್ಷಗಾನ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸಂಸ್ಕೃತಿಯ ಅನುಗುಣವಾಗಿ ರೂಪಕ ನೃತ್ಯ ಕೂಡ ಈ ಒಂದು 5 ದಿನದ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ರೂಪದಲ್ಲಿ ಕಲೆಯ ಪ್ರದರ್ಶನ ಉತ್ತರ ಕನ್ನಡ ಜಿಲ್ಲೆಯ ಜನರಿಗಾಗಿ ನಡೆಸಲಾಗುವುದು. ಕರಾವಳಿ ಸಾಂಸ್ಕೃತಿಕ ಉತ್ಸವದ ಗೌರವಾಧ್ಯಕ್ಷರಾಗಿ ಕಾರವಾರ ಅಂಕೋಲಾದ ಜನಪ್ರಿಯ ಶಾಸಕರಾದ ಶ್ರೀ ಸತೀಶ್ ಸೈಲ್ ಅವರು ವಹಿಸಿಕೊಂಡಿರುತ್ತಾರೆ. ಉದ್ಘಾಟಕರಾಗಿ ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕಾ ಹಾಗೂ ಬಂದರು ಇಲಾಖೆ ಸಚಿವರಾದ ಮಂಕಾಳು ವೈದ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷರಾಗಿ ಎಂಎಲ್ಸಿ ಶ್ರೀ ಗಣಪತಿ ಉಳ್ವೇಕರ್ ಆಗಮಿಸಲಿದ್ದಾರೆ. ಈ 5 ದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹಾಗೂ ಅಂಗಡಿ ಮಳಿಗೆ ಅತ್ಯಾಕರ್ಷಕ ಅಮ್ಯೂಸ್ಮೆಂಟ್ ವೀಕ್ಷಿಸಲು ಸಮಸ್ತ ಉತ್ತರ ಕನ್ನಡ ಜಿಲ್ಲೆಯ ನಾಗರಿಕರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇವೆ. ಸ್ಥಳೀಯ ಕಲಾವಿದರು ಮತ್ತು ಕಲಾ ಪ್ರದರ್ಶನ ಪ್ರದರ್ಶಿಸಲು ಇಚ್ಛೆಯುಳ್ಳವರು ಹಾಗೂ ಜಿಲ್ಲಾ ಮಟ್ಟದ ಗಾಯನ ಸ್ಪರ್ಧೆಗೆ ನೋಂದಣಿಯನ್ನು ಪಡೆಯಲು 9481613834 9632013442 ರವಿಖಾಂಬ ಇವರಿಗೆ ಸಂಪರ್ಕಿಸಬಹುದು. ಈ ಒಂದು 5 ದಿನ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ರೂಪದಲ್ಲಿ ಕಲೆಯ ಪ್ರದರ್ಶನವನ್ನು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೋಸ್ಕರ ನಡೆಸಲಾಗುವುದು ಹಾಗೂ ಅದೇ ದಿನ ಈಗ ಒಂದು ಕಡಿಮೆ ದರದಲ್ಲಿ ಒಂದು ಬೋಟಿಂಗ್ ಒಂದು ವ್ಯವಸ್ಥೆ ಕಾರ್ಯ ನಡೆಸಲಾಗುವುದು. ಸೊ ಈ ಒಂದು ಕರಾವಳಿ ಸಾಂಸ್ಕೃತಿಕ ಉತ್ಸವದ ಗೌರವಾಧ್ಯಕ್ಷರಾಗಿ ಕಾರವಾರ ಅಂಕೋಲಾದ ಜನಪ್ರಿಯ ಶಾಸಕರಾದ ಶ್ರೀ ಸತೀಶ್ ಸೈಲ್ ಅವರು ವಹಿಸಿಕೊಂಡಿರುತ್ತಾರೆ. ಉದ್ಘಾಟಕರಾಗಿ ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕಾ ಹಾಗೂ ಬಂದರು ಇಲಾಖೆ ಸಚಿವರ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷರಾಗಿ ಎಂಎಲ್ಸಿ ಶ್ರೀ ಗಣಪತಿ ಉಳ್ವೇಕರ್ ಸರ್ ಅವರು ಆಗಮಿಸಲಿದ್ದಾರೆ. ಅಮ್ಯೂಸ್ಮೆಂಟ್ ವೀಕ್ಷಿಸಲು ಸಮಸ್ತ ಉತ್ತರ ಕನ್ನಡ ಜಿಲ್ಲೆಯ ನಾಗರಿಕರಿಗೆ ಈ ಮೂಲಕ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಸ್ಥಳೀಯ ಕಲಾವಿದರು ಹಾಗೂ ಕಲಾ ಪ್ರದರ್ಶನ ಪ್ರದರ್ಶಿಸಲು ಹಾಗೂ ಜಿಲ್ಲಾ ಮಟ್ಟದ ಗಾಯನ ಸ್ಪರ್ಧೆಗೆ ನೋಂದಣಿಯನ್ನು ಪಡೆಯಲು 9320134442 ಇವರಿಗೆ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದರದ್ದು ಗುರುವಾರಿ ಗೋವಿಶ್ ನಾಯಕ್ ಸರ್. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.